ಕಟೀಲು ಶ್ರೀದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ವರ್ಷಾವಧಿ ಉತ್ಸವವು ವಿಜೃಂಭಣೆಯಿಂದ ನಡೆಯಿತು. ಏಪ್ರಿಲ್ 14ರಿಂದ ಏಪ್ರಿಲ್ 21ರವರೆಗೆ ಪ್ರತಿದಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ರಾತ್ರಿ ನಡೆದ ಅಮೃತೋತ್ಸವ ಆರಾಟಕ್ಕೆ ಭಕ್ತ ಸಮೂಹ ಸಾಕ್ಷಿಯಾದರು. ಪುರಾಣ ಪ್ರಸಿದ್ಧ ಕಟೀಲು ಶ್ರೀದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ಗುರುವಾರ ಬೆಳಿಗ್ಗೆ ಕವಾಟೋದ್ಘಾಟನೆ ನಡೆಯಿತು. ವಸಂತ ಮಂಟಪದಲ್ಲಿ ಶಯನ ಪುಷ್ಪಗಳ ವಿತರಣೆ, ತುಲಾಭಾರ ಸೇವೆ, ಅಭಿಷೇಕ ಸೇವೆಗಳು, ಮಹಾಪೂಜೆ, ಯಾತ್ರ ಹೋಮ, ಸಂಜೆ ಯಾತ್ರ ಬಲಿ ಹೊರಟು ವಸಂತ ಪೂಜೆ, ಓಕುಳಿ ಪೂಜೆ, ಭಕ್ತರಿಗೆ ಹಾಗೂ ತೋಟಿದಾರ ಯಜಮಾನನಿಗೆ ಓಕುಳಿ ಪ್ರಸಾದ, ಪಾನಕ ಮಂಟಪದಲ್ಲಿ ಕಟ್ಟೆ ಪೂಜೆ, ಬಳಿಕ ಚಿನ್ನದ ಪಲ್ಲಕ್ಕಿಯಲ್ಲಿ ಎಕ್ಕಾರಿಗೆ ಸವಾರಿ ನಡೆಯಿತು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು.